ಅನಾರೋಗ್ಯದಿಂದ ಬಳಲುತ್ತಾ ಮಲಗಿದ ಸ್ಥಿತಿಯಲ್ಲೇ ಬೀಡಿ ಕಟ್ಟಿ ನರಕ ಜೀವನ ಯಾತನೆಯನ್ನು ಮಾಡುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಸಮೀಪದ ಕೊಲ್ನಾಡು ಗ್ರಾಮದ ಕಲ್ಕಾರ್ ಆಲಬೆ ನಿವಾಸಿ ಸುಶೀಲಾ ಎಂಬುವರ ಮನೆಗೆ ಶಾಸಕ ರಾಜೇಶ್ ನಾಯ್ಕುಳೆ ಪಾಡಿಗುತ್ತು ಅವರು ಭೇಟಿ ನೀಡಿದರು. ಮಹಿಳೆಯ ಆರೋಗ್ಯ ವಿಚಾರಿಸಿದ ಅವರು ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡರು. ಬಳಿಕ ಮಹಿಳೆ ಆರೋಗ್ಯದ ಕುರಿತು ವೈದ್ಯರ ಬಳಿ ಸಲಹೆಯನ್ನು ಪಡೆದ ಶಾಸಕರು ಚಿಕಿತ್ಸೆಗಾಗಿ ಸೂಕ್ತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮಹಿಳೆಯ ಮುಂದಿನ ಚಿಕಿತ್ಸೆಯ ಸಂಪೂರ್ಣ ಜವಾಬ್ದಾರಿಯನ್ನ ಸ್ಥಳೀಯ ಬಿಜೆಪಿ ಪ್ರಮುಖರಿಗೆ ನೀಡಿದ್ದಾರೆ. ಜೊತೆಗೆ ಬಡ ಕುಟುಂಬವಾಗಿರುವ ಇವರ ಮನೆಯ ಆರ್ಥಿಕ ಅಡಚಣೆಯಿಂದ ಅರ್ಧದಲ್ಲೇ ನಿಂತಿರುವ ಬಗ್ಗೆ ಅನಾರೋಗ್ಯ ಪೀಡಿತೆ ಸುಶೀಲಾ ಅವರು ಶಾಸಕರ ಗಮನಕ್ಕೆ ತಂದಾಗ ಈ ಬಗ್ಗೆ ತಾನು ಪರಿಶೀಲಿಸಿ ಮನೆಯ ಸಂಪೂರ್ಣವಾಗಿ ಮಾಡಿಕೊಡುವ ಭರವಸೆಯನ್ನು ಕೂಡ ನೀಡಿತು. ಇನ್ನು ಗುತ್ತಿಗೆದಾರರನ್ನ ಕರೆದು ಕೂಡಲೇ ಮನೆಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಡಿ, ಅದಕ್ಕೆ ಬೇಕಾದ ಕಚ್ಚಾ ವಸ್ತುಗಳ ಸಹಿತ ಹಣಕಾಸು ನೆರವು ನೀಡುವುದಾಗಿ ಶಾಸಕರು ಭರವಸೆಯನ್ನು ಕೂಡ ನೀಡಿದರು. ಕೆಟಗರಿ ಪೂರ ಕೀಂಡೆ ಕೆಲಸ ಆಗಲಿ ಬೇರೆ ಇಲ್ಲೆಲ್ಲ ಕೊಡ್ಲಿಲ್ಲ ಒಳ್ಳೆ ಕೊಡ್ತಿತ್ತು ಪಂಚಾಯತ್ ಬರ್ತದೆ ಪಂಚಾಯತ್ ಬಣ್ಣ ಜಾತಿ ಸರ್ಟಿಫಿಕೇಟ್ ಮೇಲೆ ಕೇರಳದ ಪಂಚಾಯತ್ ಸೊಸೈಟಿ ಬಗ್ಗೆ ಬೈದಿತ್ತಲ್ಲ ಇರೋಚೂರು ಕೂತು ಅಲ್ಲೊಳ್ಳೆ ಹೊಡೆಯರು ಮುಂದೆ ಮುಗಿದು ಹೋಗಿ ಅರ್ಜೆಂಟ್ ಇಂಜಿನ ಓಡಿದ್ರೆ ವಾಟ್ಸಪ್ ತೂದು ಹಲೋ ನೇಬರ್ಸ್